ಅಕ್ರಮ ಸಕ್ರಮ ಫೈಲು ಒಬ್ಬ ಶಾಸಕರ ಕಚೇರಿಗೆ ಹೋಗಿ ಅಲ್ಲಿಂದ ತಹಶೀಲ್ದಾರ್ ಕಚೇರಿಗೆ ಹೋಗಿ ಮಂಜೂರು ಮಾಡುವ ಪದ್ಧತಿ ಹಿಂದಿನ ಎಲ್ಲಾ ಶಾಸಕರ ಅವಧಿಯಲ್ಲಿ ಇರಲಿಲ್ಲ. ಇವತ್ತು ಅದು ನಡೀತಾ ಇದೆ. ಹಾಗಾಗಿ ಭ್ರಷ್ಟಾಚಾರ ಶಾಸಕರ ಕಚೇರಿಯಿಂದಲೇ ಆರಂಭಗೊಳ್ಳುತ್ತಿದೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಅಭಿವೃದ್ಧಿಯಲ್ಲಿ ಸುದ್ದಿ ಮಾಡಬೇಕಾಗಿದ್ದ ಪುತ್ತೂರು ಲಂಚಾವತಾರದಲ್ಲಿ ಸುದ್ದಿ ಮಾಡುತ್ತಿದೆ. ಪುತ್ತೂರಿನಲ್ಲಿ ಲೋಕಾಯುಕ್ತ ದಾಳಿಯಾದಾಗ ತಹಶೀಲ್ದಾರ್ ಪರಾರಿಯಾಗಿದ್ದು ಪುತ್ತೂರಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಆಗಿದೆ ಎಂದು ಹೇಳಿದರು. ಒಬ್ಬ ಅರ್ಜಿ ಕೊಟ್ಟಾಗ ಅದು ಗ್ರಾಮಾಧಿಕಾರಿಯಿಂದ ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಹೋಗುತ್ತದೆ. ಅವರು ಅದನ್ನ ಪರಿಶೀಲನೆ ಮಾಡಿ ತಹಶೀಲ್ದಾರ್ ಸಹಿ ಮಾಡಿ ಸಮಿತಿ ಸಭೆಗೆ ಇಡಬೇಕು. ಶಾಸಕರ ನೇತೃತ್ವದ ಸಮಿತಿ ಅದನ್ನ ಮಂಜೂರು ಮಾಡುತ್ತದೆ. ಆದರೆ ಇಲ್ಲಿ ಎಲ್ಲಿಯೂ ಶಾಸಕರ ಕಚೇರಿಗೆ ಕಡತ ಹೋಗುವ ಉಲ್ಲೇಖವಿಲ್ಲ. ಆದರೆ ಇವತ್ತು 100ಕ್ಕೆ 100 ರಾಜಕೀಕರಣವನ್ನ ಅಕ್ರಮ ಸಕ್ರಮ ಮತ್ತು 94C ಮತ್ತು CCಯಲ್ಲಿ ಮಾಡ್ತಿದ್ದಾರೆ. ಹಾಗಾಗಿ ಈ ಎಲ್ಲಾ ಬೆಳವಣಿಗೆಯಲ್ಲಿ ತಹಶೀಲ್ದಾರ್ ಪರಾರಿಯಾಗಿ ರಕ್ಷಣೆಗಾಗಿ ಶಾಸಕರ ಮನೆಗೆ ಮತ್ತು ಕಚೇರಿಗೆ ಹೋಗಿರಬಹುದೆಂದು ಜನರು ಮಾತನಾಡಿಕೊಳ್ತಿದ್ದಾರೆ. ಹಾಗಾಗಿ ಪುತ್ತೂರಿನಲ್ಲಿ ಭ್ರಷ್ಟಾಚಾರವನ್ನ ಪೋಷಣೆ ಮಾಡುವ ಕೆಲಸ ಆಗುತ್ತಿದೆ ಎಂದು ಆರೋಪಿಸಿದ್ದಾರೆ. ತಾಲೂಕು ಕಚೇರಿಯ ಒಬ್ಬ ಪ್ರಥಮ ದರ್ಜೆ ಸಹಾಯಕ ಸುನೀಲ್ ಅವರನ್ನು ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತದವರು ಹಿಡಿದು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಬಹುಶಃ ನಮ್ಮ ತಾಲೂಕು ಮ್ಯಾಜಿಸ್ಟ್ರೇಟ್ ತಹಸೀಲ್ದಾರ್ ಎನ್ನುವ ಕೂಡಲಿಗೆ ಎನ್ನುವರು ಅಲ್ಲಿಂದ ಪರಾರಿಯಾಗಿದ್ದಾರೆ ಅಂತೇಳಿ ಪತ್ರಿಕೆಯಲ್ಲಿ ನೋಡಿದೆ. ಇದು ಬಹುಶಃ ನಮಗೆಲ್ಲ ಒಂದು ರೀತಿಯಲ್ಲಿ ಪುತ್ತೂರಿನ ಜನತೆಗೆ ಇವತ್ತು ಖೇದ ತರುವಂತ ಸಂಗತಿ. ಪುತ್ತೂರಿನ ಇತಿಹಾಸದಲ್ಲಿ ಒಬ್ಬ ತಹಸೀಲ್ದಾರ್ ತನ್ನ ಕಚೇರಿಯಿಂದ ಪರಾರಿಯಾಗುವಂಥದ್ದು ನಾವು ಪ್ರಥಮ ಬಾರಿಗೆ ನೋಡ್ತಾ ಇದ್ದೇವೆ. ಪುತ್ತೂರಿನ ಶಾಸಕರು ಚುನಾವಣೆಗೆ ಗೆದ್ದ ತಕ್ಷಣ ಅವರು ಹೇಳಿದ್ದು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಿಜೆಪಿಯವರು ಭ್ರಷ್ಟಾಚಾರ ಮಾಡಿದ್ದಾರೆ, ಅಕ್ರಮ ಸಕ್ರಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಉಲ್ಲೇಖ ಮಾಡ್ತಾ ಇದ್ರು. ಜನ ಅದನ್ನು ನಂಬಿದ್ರು. ನಾವು ಕೂಡ ಮಾತಾಡದೆ ಕೂತಿದ್ದೆವು. ಒಬ್ಬ ಶಾಸಕನ ಕಚೇರಿಗೆ ಹೋಗಿ ಅವನಿಗೆ ಅಕ್ರಮ ಸಕ್ರಮದ ಫೈಲನ್ನು ಅಲ್ಲಿಟ್ಟು ಅಲ್ಲಿಂದ ತಹಸೀಲ್ದಾರ್ ಕಲಿಸಿ ಅಲ್ಲಿಂದ ಮಂಜೂರು ಮಾಡುವಂಥ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ. 94C ಇರಲಿಲ್ಲ. ಇವತ್ತೇನಾಗಿದೆ ಅಂದ್ರೆ ಶಾಸಕರ ಕಚೇರಿಗೆ ಹೋಗದೆ ಯಾರ್ದು ಫೈಲಿಂದ ಮುಂದೆ ಹೋಗುದಿಲ್ಲ. ಇದರ ಅರ್ಥ ಏನು ಅಂದ್ರೆ ಬಹುಶಃ ನನ್ಗೆ ಕಾಣ್ತದೆ ಭ್ರಷ್ಟಾಚಾರ ಅಲ್ಲಿಂದ ಶುರುವಾಗ್ತದೆ ಅಂತೇಳಿ.